ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟನ್ನು ತುಂಬಾ ಸುಲಭವಾಗಿ ಮಾಡಬಹುದಾದಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ನಾನು ತುಂಬಾ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಹಿಟ್ಟನ್ನು ಗಂಟೆಗಟ್ಟಲೆ ನೆನೆ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಜಸ್ಟ್ ಒಂದು 10 ನಿಮಿಷದಲ್ಲಿ ಪರ್ಫೆಕ್ಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಹೋಳಿಗೆಯನ್ನು ನಾವು ಮನೆಯಲ್ಲೇ ಮಾಡ್ಬೋದು. ರೆಸಿಪಿನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಹಬ್ಬಕ್ಕೆ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಬೇಳೆ ಒಬ್ಬಟ್ಟನ್ನು ಮಾಡಲಿಕ್ಕೆ 1 ಕಪ್ಪಷ್ಟು ಬೇಳೆನ ಅಂದರೆ ಕಡಲೆಬೇಳೆನ ತಗೊಂಡಿದ್ದೇನೆ. ನಾವು ಬೇಯಿಸೋಕ್ಕಿಡೋಕ್ಕಿಂತ ಮುಂಚೆ ಒಂದ್ಸರಿ ನೀಟಾಗಿ ನೀರು ಹಾಕಿ ತೊಳೆದ್ಕೋಬೇಕು. ತೊಳೆಯದೆ ಯಾವುದೇ ಕಾರಣಕ್ಕೆ ನೀವು ಬೇಯಿಸಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದ್ಸರಿ ನೀರು ಹಾಕಿ ತೊಳ್ಕೊಂಡ್ರೆ ಸಾಕು, ಜಾಸ್ತಿ ಏನೂ ಬೇಕಾಗಿಲ್ಲ. ತುಂಬ ಜಾಸ್ತಿ ಕೂಡ ನಾವು ತೊಳೆಯಬಾರ್ದು. ನಾನೀಗ ಬೇಳೆನ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕಂತಂದರೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ. ನೀವು ಪಾತ್ರೆಯಲ್ಲಿ ಬೇಯಿಸ್ಬೋದು, ಬಟ್ 15-20 ನಿಮಿಷ ನಿಮಗೆ ಅದು ಬೇಕಾಗುತ್ತೆ. ಆದ್ದರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ಬೇಳೆ ನಾವು ಎಷ್ಟು ಹಾಕ್ತೀವಿ ನೋಡಿ ಅದರ ಡಬಲ್ ನೀರು ಹಾಕಬೇಕು. ನಾನು 1 ಕಪ್ಪಷ್ಟು ಬೇಳೆನ ಹಾಕಿರೋದು, ಅದಕ್ಕೋಸ್ಕರ ಬೇಯಿಸುವಾಗ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಈ ಕುಕ್ಕರನ್ನು ಬಂದ್ ಮಾಡಿ 2 ವಿಷಲ್ ಹಾಕಿಸ್ತಾ ಇದ್ದೇನೆ. ಇವಾಗ ಬೇಳೆ ಬೇಯ್ತಾ ಇರಲಿ, ನಾವು ಕಣಕನ್ನು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಬೇಳೆ, 1 ಕಪ್ ಕೊಬ್ಬರಿ ಅಂದರೆ ಕಾಯಿ ತುರಿ ಮತ್ತು 1 ಕಪ್ ಬೆಲ್ಲ ಅಂದರೆ ಟೋಟಲ್ 3 ಕಪ್ಪಷ್ಟು ಕನಕದ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೇನೆ. ಆದ್ದರಿಂದ ನಮಗೆ ಕನಕಕ್ಕೆ 1.5 ಕಪ್ಪಷ್ಟು ಮೈದಾ ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಹಾಕೊತಾ ಇದ್ದೇನೆ. ನೀವು ಬೇರೆ ಯಾವುದಾದ್ರೂ ರವೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇವಾಗ ಇದಕ್ಕೊಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ನಿಮ್ಮ ಚಾಯ್ಸ. ಒಂದು ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡ್ರೆ ತುಂಬಾ ಮೆದುವಾಗಿ ಹೋಳಿಗೆ ಬರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ, ಗಟ್ಟಿ ಆಗಲ್ಲ. ಒಂದ್ಸರಿ ಫಸ್ಟ್ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಕೈಯಿಂದ ಕಲಸ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ತಾ ಬರಬೇಕು. ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಕೈಗೆ ಈ ಥರ ಅಂಟೋ ಥರ ನೋಡಿ, ಇಷ್ಟು ಮೆತ್ತಗೆ ಈ ಥರ ಕೈಗೆ ಫಸ್ಟ್ ಅಂಟಬೇಕು. ಆ ಥರ ನೀರನ್ನು ಹಾಕಿ ಕಲಿಸ್ಕೊಳ್ಳಿ. ಒಂದ್ಸರಿ ಈ ಥರ ರೆಡಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಇವಾಗ ಮಾತ್ರ ಇದೆಯಲ್ವ ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಅಟ್ಲೀಸ್ಟ್ ಒಂದು 4-5 ನಿಮಿಷ ಆದರೂ ಚೆನ್ನಾಗಿ ಹಿಂಡಿ ಅದನ್ನ ಬಡ್ದು ಕೈಯಲ್ಲಿ ನೀಟಾಗಿ ನಾದ್ಕೋಬೇಕು. ನೋಡಿ ಯಾವ ಥರ ಹಿಟ್ಟು ಬರಬೇಕು ಅಂತಂದರೆ ತುಂಬಾ ರಬ್ಬರ್ ಥರ ಬರಬೇಕು. ಒಂದು 4-5 ನಿಮಿಷ ಕೈಯಿಂದ ಈ ಥರ ಮಾಡ್ತಾಯಿದ್ರೆ ಇದೆಯಲ್ವ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಅಂದರೆ ನೀವು ಆಯಿಲನ್ನು ಹಾಕಿದ ನಂತರ ನೋಡ್ತಾ ಇದ್ರಲ್ವ ಎಷ್ಟು ಮೆತ್ತಗೆ, ಎಷ್ಟು ಸಾಫ್ಟಾಗಿ, ನೈಸಾಗಿ ರಬ್ಬರ್ ಥರ ಬಂದಿದೆ ಅಂತ. ಈ ಥರ ಹಿಟ್ಟು ಕನಕ ರೆಡಿ ಆದರೆ ಏನಾಗುತ್ತೆ ಅಂತಂದರೆ ನಾವಿದನ್ನ ರಾತ್ರಿ ಹಿಟ್ಟನ್ನು ನೆನೆಸಿ ಬೆಳಗ್ಗೆ ಹೋಳಿಗೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆವಾಗಲೇ ನಾವು ಆವಾಗಲೇ ಹೋಳಿಗೆನ ಮಾಡ್ಬೋದು. ನಾನು ನೋಡಿ ಬೇಳೆ ಬೇಯಿಸಿ ಆದ ನಂತರ ನಾನು ಈ ಕನಕನ ರೆಡಿ ಮಾಡ್ತಾ ಇದ್ದೇನೆ. ಕನಕ ರೆಡಿ ಆಗಿದೆ, ಅಷ್ಟೊತ್ತಿಗೆ ಬೇಳೆ ಕೂಡ ನೀಟಾಗಿ ಬೆಂದಿದೆ ನೋಡಿ. ಬೇಳೆ ಬೇಯಿಸುವಾಗ ಕೂಡ ಅಷ್ಟೇ ಒಂದು 4-5 ವಿಷಲ್ ಹಾಕಿಸ್ಕೊಬೇಡಿ, 1-2 ವಿಷಲ್ ಸಾಕು. ಯಾಕಂತಂದರೆ ಜಾಸ್ತಿ ಬೇಳೆ ಬೆಂದರೆ ಕೂಡ ನಮಗೆ ಹೂರಣ ಹೆಚ್ಚು ಕಮ್ಮಿ ಆಗೋಗುತ್ತೆ. ಇದನ್ನ ನೀರನ್ನು ಬಸಿದ್ಬೇಡಿ, ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಅದಾದ ನಂತರ ಇನ್ನೊಂದು ಏನು ಅಂತಂದರೆ ಯಾವುದೇ ಕಾರಣಕ್ಕೆ ಈ ಒಬ್ಬಟ್ಟು ಅಥವಾ ಬೇಳೆ ಬೇಯಿಸಿದ ನೀರಿದೆಯಲ್ಲ ಅದನ್ನ ಚೆಲ್ಲಬೇಡಿ. ಅದು ಸಾಂಬಾರಿಗೆ ಅಥವಾ ಒಬ್ಬಟ್ಟು ಸಾರಿಗೆ ಯೂಸ್ ಮಾಡ್ಬೋದು. ಇವಾಗ ನೋಡಿ 1 ಕಪ್ ಬೇಳೆ ಬೇಯಿಸಿದಿಷ್ಟು ರೆಡಿಯಾಗಿದೆ. ಇದಕ್ಕೆ 1 ಕಪ್ಪಷ್ಟು ಕಾಯಿ ತುರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ 1 ಕಪ್ಪಷ್ಟು ಬೆಲ್ಲ. ಇವಾಗ ಹೂರಣನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಚೂರು ಬಿಸಿ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಾದ ನಂತರ ಮೀಡಿಯಮ್ ಉರಿ ಇಟ್ಕೊಂಡು ಇದೊಂಚೂರು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಇಮಿಡಿಯೇಟಾಗಿ ಏನು ನಾವು ಬೆಲ್ಲನ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಬೆಲ್ಲ ಕೂಡ ಅಷ್ಟೇ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಮೀಡಿಯಮೇ ಇರಲಿ. ಬೆಲ್ಲ ಸ್ವಲ್ಪ ನೀರಾಗಬೇಕು, ತುಂಬ ನೀರಾಗೋದು ಬೇಡ. ನೋಡಿ ಈ ಹದಕ್ಕೆ ಬಂದ ನಂತರ ನಾವಿವಾಗ ಬೇಯಿಸಿಟ್ಟಿದ್ದೀವಲ್ವ ಬೇಳೆ, ಅದನ್ನ ಹಾಕೋಬಹುದು. ಬೇಳೆಯನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನೊಂದು ಏನು ಮಾಡ್ತಾರೆ ಕೆಲವರು, ಬೆಲ್ಲನ ಹಾಕಿಬಿಟ್ಟು ತುಂಬ ಬೆಲ್ಲ ನೀರಾಗಿ ಅಂಟಾಗೋ ಥರ ಅದನ್ನ ಹೂರಣನ ರೆಡಿ ಮಾಡ್ತಾರೆ. ಬಟ್ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಬ್ಬಟ್ಟು ಮೆತ್ತಗಾಗಿ ಬರಲ್ಲ, ತುಂಬಾ ಗಟ್ಟಿ ಆಗುತ್ತೆ. ಆದ್ದರಿಂದ ನಾವು ತುಂಬ ಬೆಲ್ಲ ನೀರಾಗೋ ತನಕ ಏನು ಅದನ್ನ ಹದ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಸ್ಟವನ್ನು ಬಂದ್ ಮಾಡಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಾ ಇದೆ ನೋಡಿ. ಇದೀಗ ಪರ್ಫೆಕ್ಟಾಗಿ ರೆಡಿ. ನಾನು 2-3ರಿಂದ ಜಾಸ್ತಿ ಹೊತ್ತು ಹೂರಣನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಇವಾಗ ಈ ತಣ್ಣಗಾದ ನಂತರ ಸ್ವಲ್ಪನೇ ನಾವು ಒಂದು ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಳ್ಳುವ ಕೂಡ ಅಷ್ಟೇ, ಎಲ್ಲೂ ಕೂಡ ಬೇಳೆ ಇಡಿಯಾಗಿ ಉಳಿಯಾದಾಗಿ ಕರೆಕ್ಟ್
ಕರೆಕ್ಟಾಗಿ ನೀವು ರುಬ್ಕೋಬೇಕು. ಬೇಳೆ ಒಂದು ವೇಳೆ ಇಡಿ ಉಳೀತು ಅಂತಂದರೆ ಒಬ್ಬಟ್ಟು ತೂತ ಆಗುತ್ತೆ. ನೋಡಿ ಕರೆಕ್ಟಾಗಿ ನಮಗೆ ಹೂರಣ ರೆಡಿ ಆಗಿದೆ. ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ನೀವು ಬೇಳೆ ಬೇಯಿಸುವಾಗ ಹೆಚ್ಚು ಕಮ್ಮಿ ಮಾಡಿದರೆ, ಹೂರಣ ಹದ ಮಾಡೋಗೆ ಹೆಚ್ಚು ಕಮ್ಮಿ ಆದರೆ ನಿಮಗೆ ಈ ಥರ ಬರಲ್ಲ. ಉಂಡೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇಷ್ಟು ದೊಡ್ಡ ಉಂಡೆ ಸಾಕು. ಇವಾಗ ಏನು ಮಾಡಬೇಕು ಅಂತಂದರೆ, ನಾವು ರೆಡಿ ಮಾಡಿಟ್ಟಿದ್ವಲ್ವ ಕನಕ, ಅದರದ್ದು ಕೂಡ ಉಂಡೆ ಮಾಡ್ಕೋಬೇಕು. ನಮಗೆ ಕನಕದ ಉಂಡೆ ಹೂರಣ ಉಂಡೆಗಿಂತ ಸ್ವಲ್ಪ ಚಿಕ್ಕದಾಗಿರಬೇಕು. ಹೂರಣ ಉಂಡೆ ದೊಡ್ಡದಿರಬೇಕು, ಕನಕ ಹಿಟ್ಟಿನ ಉಂಡೆ ಇದೆಯಲ್ವ ಸ್ವಲ್ಪ ಚಿಕ್ಕದಾಗಿರ್ಬೇಕು. ಇದನ್ನ ಕೈಯಲ್ಲಿ ಉಂಡೆ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ಚಿಕ್ಕ ಚಪಾತಿ ಥರ ಮಾಡೋದು. ಕೆಲವರು ಲಟ್ಟಿಸ್ಬಿಟ್ಟು ಮಾಡ್ತಾರೆ, ಬಟ್ ಇದು ತುಂಬಾ ಮೆತ್ತಗಿರೋದ್ರಿಂದ ಲಟ್ಟಿಸ್ಬಿಟ್ಟು ಮಾಡುವಂಥ ಅವಶ್ಯಕತೆ ಇಲ್ಲ. ನೋಡಿ ಮಿಡ್ಲಿಗೆ ಹೂರಣನ ಇಟ್ಬಿಟ್ಟು ಈ ಥರ ಲಾಕ್ ಮಾಡ್ತಾ ಬರಬೇಕು ಕೈಯಿಂದ. ತುಂಬಾ ಈಸಿ ಇದೆ. ಕನಕ ಅಥವಾ ಒಬ್ಬಟ್ಟಿನ ಹಿಟ್ಟು ನೀಟಾಗಿ ರೆಡಿಯಾಗಿರೋದ್ರಿಂದ ಪರ್ಫೆಕ್ಟಾಗಿ ನಮಗೆ ಇದನ್ನ ಉಂಡೆ ಮಾಡ್ಕೊಳ್ಳೋಕೆ ಬರುತ್ತೆ. ಮತ್ತೊಂದು ಸರಿ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಕೈಯಿಂದ. ನೀವು ಈ ಥರ ಉಂಡೆ ಎಲ್ಲ ಮಾಡ್ಕೊಳ್ಳೋಕೆ ಕೈಗೆ ಸ್ವಲ್ಪ ಎಣ್ಣೆ ಪಸೆನ ಹಾಕ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂತಂದರೆ, ಒಂದು ಬಾಳೆ ಎಲೆ ಅಥವಾ ಹೋಳಿಗೆ ತಟ್ಟುವ ಶೀಟ್ ಇರುತ್ತಲ್ವ, ಯಾವ್ದು ಬೇಕಾದರೂ ಓಕೆ, ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ನೀಟಾಗಿ ಕೈಯಿಂದ ತಟ್ಕೋಬೋದು. ಕೆಲವರು ಲಟ್ಟಿಸ್ತಾರೆ, ಬಟ್ ಇದು ಎಷ್ಟು ಮೆತ್ತಗಾಗಿದೆ ಅಂತಂದರೆ ಇದನ್ನ ನಾನು ಲಟ್ಟಿಸ್ಕೊಂಡಿರೋದು ನಿಮಗೆ ಆ ಲಟ್ಟಣಿಗೆಯಲ್ಲಿ ಹಿಡ್ಕೊಳ್ಳುತ್ತೆ. ಅದರಿಂದ ಕೈಯಿಂದನೇ ತಟ್ಕೊಂಡು ನೀವು ಈ ಥರ ಬಿಡಿಸ್ಕೋಬೋದು. ಈ ಥರ ಹೋಳಿಗೆ ಒಬ್ಬಟ್ಟು ಮಾಡೋದು ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಎಲ್ಲೂ ಕಣಕನ ಜಾಸ್ತಿ ಹೊತ್ತು ನೆನೆ ಹಾಕಿ ಇಟ್ಟಿಲ್ಲ. ಫಟಾಫಟ್ ಅಂತ ಮಾಡಿರುವಂಥ ಹೋಳಿಗೆ ಇದು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಳಿ, ತುಂಬ ತೆಳ್ಳಗೆ ಕೂಡ ಬೇಡ. ಈಗ ತವನ ಬಿಸಿ ಮಾಡಿಕೊಂಡು ಸ್ವಲ್ಪ ತುಪ್ಪ ಸವರಿ ಹೋಳಿಗೆನ ಹಾಕ್ಕೊಳ್ಳಿ. ಬಾಳೆ ಎಲೆ ಯೂಸ್ ಮಾಡಿದರೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮೇಲ್ಗಡೆನ ಮತ್ತೆ ಸ್ವಲ್ಪ ಬೇಕಾದರೆ ತುಪ್ಪನ ಸವರ್ಕೊಂಡು ನೀಟಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಕಾಯಿಸ್ತಾ ಬರಬೇಕು ಎರಡೂ ಕಡೆನೂ. ಉರಿ ಜಾಸ್ತಿ ಇಡಬೇಡಿ. ಫಸ್ಟ್ ಒಂದು ಸರಿ ತವ ಕಾಯಿಸುವಾಗ ಉರಿ ಜಾಸ್ತಿ ಇರಲಿ, ಬಟ್ ಅದಾದ ನಂತರ ಉರಿ ಜಾಸ್ತಿ ಬೇಡ. ಎರಡೂ ಕಡೆ ಮಗುಚಾಕ್ತಾ ನೀಟಾಗಿ ಕಾಯಿಸ್ಕೊಳ್ಳಿ. ಕಾಯಿಸುವಾಗ ಕೇರ್ಫುಲ್. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಹೈ ಫ್ಲೇಮ್ ಇಟ್ಬಿಟ್ಟು ತುಂಬ ಹೊತ್ತು ಕಾಯಿಸಿದರೆ ಹೋಳಿಗೆ ಅಲ್ಲ, ಅದು ರೊಟ್ಟಿ ಥರ ಆಗುತ್ತೆ. ಈ ಹೋಳಿಗೆ ಎಷ್ಟು ಮೆತ್ತಗಾಗಿ ಬಂದಿದೆ ಅಂತಂದರೆ ನಿಮಗೆ ನೋಡಿ ಮಾಡಿ ತೆಗಿತಾ ಇದ್ದಾಗಲೇ ಕಟ್ಟಾಗ್ತಾ ಇರುತ್ತೆ. ಅಷ್ಟು ಸೂಪರಾಗಿ ಅಷ್ಟು ಹೂವಿನ ಥರ ಮೆತ್ತಗಾಗಿ ಬಂದಿದೆ ಮತ್ತು ತುಂಬಾ ರುಚಿಯಾಗಿದೆ. ಬಿಸಿ ಬಿಸಿ ಹೋಳಿಗೆಗಿದೆಯಲ್ವ, ಸ್ವಲ್ಪ ತುಪ್ಪನ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಮಜನೇ ಬೇರೆ. ನೋಡಿದ್ರಲ್ವ, ಇಷ್ಟೇ ನಾನು ಹೇಳಿರುವಂಥ ಕೆಲವೊಂದು ಸೀಕ್ರೆಟ್ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಫಟಾಫಟ್ ಅಂತ ಹೋಳಿಗೆ ನಮ್ಮ ಮನೆಯಲ್ಲಿ ಏನು ಕಷ್ಟ ಇಲ್ಲದೆ ಮಾಡ್ಬೋದು. ಈ ಸರಿ ಯುಗಾದಿ ಹಬ್ಬಕ್ಕೆ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.